नमस्कार. कारवार प्लस कोकणी चॅनलाचे तुमगेले स्वागत. आजची खबर. कारवार जिल्हाधिकारी कचेरीच्या आवरणात आज सोमवार सकाळी 9 वाजता सहाय्यक कमिशनर कारवार हेमगिल नेतृत्वात कोरोना लसिका जागृती कार्यक्रम आयोजित केलो. या कार्यक्रमात मान्य जिल्हाधिकारी हेमी चालना दिली. या कार्यक्रमात रेवन्यू खाते, आरोग्य खाते, शिक्षण खाते आणि नगरसेवेचे अधिकारी आणि कर्मचाऱ्यांनी भाग घेतलो. ನಗರಸಭೆಯಿಂದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಕೋವಿಡ್ 2ನೇ ಅಲೆಯ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸತಕ್ಕದ್ದು ಹಾಗೂ ಹೋಟೆಲ್, ಅಂಗಡಿ, ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಸ್ಯಾನಿಟೈಸರ್ಗಳನ್ನು ಇಡತಕ್ಕದ್ದು ಮತ್ತು ಮಾಸ್ಕ್ ಧರಿಸತಕ್ಕದ್ದು ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳತಕ್ಕದ್ದು. ಸಾರ್ವಜನಿಕರು ವಿವಿಧ ಸಮಾರಂಭಗಳು ಹಾಗೂ ಆಚರಣೆಗಳ ಸಂದರ್ಭದಲ್ಲಿ ತೆರೆದ ಪ್ರದೇಶದಲ್ಲಿ ಕಾರ್ಯಕ್ರಮ ನಡೆಯುವ ಸಮಯ 500 ಜನ ಮೀರದಂತೆ ಹಾಗೂ ಸಭಾಂಗಣ ಹಾಲ್ಗಳಲ್ಲಿ ಕಾರ್ಯಕ್ರಮ ನಡೆಸುವಾಗ 200 ಜನ ಮೀರದಂತೆ ನೋಡಿಕೊಳ್ಳತಕ್ಕದ್ದು ಹಾಗೂ ಇದರ ಬಗ್ಗೆ ಇಲಾಖೆಯಿಂದ ಪೂರ್ವ ಪರವಾನಗಿ ಪಡೆಯುವುದು ಅವಶ್ಯಕವಾಗಿದೆ. ಸರ್ಕಾರಿ ಕಚೇರಿಗೆ ಬರುವವರು ಸಹ ಕಡ್ಡಾಯವಾಗಿ ಮಾಸ್ಕ್ ಧರಿಸಿಯೇ ಬರತಕ್ಕದ್ದು. ಆಶಾ ಕಾರ್ಯಕರ್ತೆಯರನ್ನು ಭೇಟಿ ಮಾಡಿ ಇಲ್ಲವೇ 104 ಉಚಿತ ಆರೋಗ್ಯ ಸಹಾಯವಾಣಿಗೆ ಕರೆ ಮಾಡಿ. ಮರೆಯದಿರಿ, ನಿಮ್ಮ ಕುಟುಂಬದ ಸದಸ್ಯರಿಗೆ ಲಸಿಕೆ ಹಾಕಿಸಿ ಸಮುದಾಯವನ್ನು ಕೋವಿಡ್ನಿಂದ ದೂರವಿರಿಸಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು, 6 ಅಡಿಗಳ ವೈಯಕ್ತಿಕ ಅಂತರ ಕಾಪಾಡುವುದು ಹಾಗೂ ಕೈಗಳನ್ನು ಸಾಗುವುದು ಮತ್ತು ನೀರು ಅಥವಾ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸುವುದನ್ನು ಮರೆಯದಿರಿ. ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಿದೆ. ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಂದ ಸಾರ್ವಜನಿಕರಲ್ಲಿ ಸವಿನಯ ವಿನಂತಿ. ಕೋವಿಡ್-19 ಸಾಂಕ್ರಾಮಿಕ ರೋಗವು ನಿಮ್ಮೆಲ್ಲರ ಸಹಕಾರದಿಂದ ನಿಯಂತ್ರಣದಲ್ಲಿ ಇದೆ. ಆದರೂ ಸಹ ನಾವು ಜಾಗೃತರಾಗಬೇಕಿದೆ. ಸರ್ಕಾರವು ಕೋವಿಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸಿದ ಸಿಬ್ಬಂದಿಯವರಿಗೆ